ದೊಡ್ಡೇರಿ ಹೋಬಳಿಯ ಕೋಟಗಾರಹಳ್ಳಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅವಿರೋಧವಾಗಿ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು. ತಾಲೂಕು ದಂಡಾಧಿಕಾರಿ ಸುರೇಶ್ ಆಚಾರ್ಯವರ ಸಮ್ಮುಖದಲ್ಲಿ ವಿಜಯಲಕ್ಷ್ಮಿ ಅವರನ್ನು ಎಲ್ಲ ಸದಸ್ಯರುಗಳ ಒಪ್ಪಿಗೆ ಮೇರೆ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ದಯಾನಂದ್ ಬಿ, ಕಾರ್ಯದರ್ಶಿಗಳಾದ ಲಕ್ಷ್ಮೀಕಾಂತ್ ಹಾಗೂ ಸದಸ್ಯರುಗಳಾದ ಕಾವ್ಯಶ್ರೀ, ಕಾಂತರಾಜ್, ದಯಾನಂದ್, ಸಿದ್ದರಾಜಮ್ಮ, ರಾಜಣ್ಣ, ಚಿಕ್ಕಮಣಿ, ನರಸಿಂಹಯ್ಯ, ಗಂಗಾಧರೇಶ್ವರ, ರೇಖಾ, ಲಾವಣ್ಯ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ದೊಡ್ಡೇರಿ ಮಹಾಲಿಂಗಯ್ಯ. ದಯಾನಂದ್ ಡಿಎಂ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರ ಚುನಾವಣೆ ಬಗ್ಗೆ. ಈ ಚುನಾವಣೆಯಲ್ಲಿ ಕಾವ್ಯಶ್ರೀ ಅವರು ಕಾವ್ಯಶ್ರೀ ಅವರ ರಾಜೀನಾಮೆಯನ್ನು ಅಂಗೀಕೃತವಾಗಿ ಈ ದಿನ ವಿಜಯಲಕ್ಷ್ಮಿ ದೊಡ್ಡಯ್ಯ ಅವರನ್ನು ಉಪಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆ ಮಾಡಿರುತ್ತೇವೆ. ನೀವು ಹುಡುಗರೆಲ್ಲ ಬರೋ ಇಲ್ಲಿಗೆ ಬರೋ ಮುಂಚೆ ಯಾರಲ್ವಾ ಸ್ವಿಚ್ ಆಗೈತೆ ಬರೋ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವಗಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.